ಕರಾವಳಿಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದಲ್ಲಿ ವರ್ಷಂಪ್ರತಿ ಆಯೋಜಿಸುವ ಪ್ರಸಿದ್ಧ ತೂಟೇದಾರ ಸೇವೆ ಆದಿತ್ಯವಾರ ರಾತ್ರಿ ನಡೆಯಿತು. ದೇವಾಲಯದಲ್ಲಿ ನಡೆಯುವ ಉತ್ಸವದ ಒಂದು ಮುಖ್ಯ ಆಕರ್ಷಣೆಯೇ ಈ ತೂಟೇದಾರ ಸೇವೆ. ಎರಡು ಮಾಗಣೆಗೆ ಸೇರಿದ ಅಂದರೆ ಅತ್ತೂರು ಮತ್ತು ಕೊಡತ್ತೂರು ಗ್ರಾಮದ ಜನರ ನಡುವೆ ನಡೆಯುವಂತಹ ಒಂದು ಬೆಂಕಿಯ ಆಟ. ಇದನ್ನು ನಾವು ಸ್ಥಳೀಯ ಭಾಷೆಯಲ್ಲಿ ತುಳುವಿನಲ್ಲಿ ತೂಟೇದಾರ ಸೇವೆ ಅಂತ ಕರಿತೇವೆ. ಇದು ಸಾವಿರಾರು ಜನರನ್ನು ಅಚ್ಚರಿಗೊಳಿಸುವಂತಹ ಒಂದು ತೂಟೇದಾರ ಸೇವೆ. ಯಾಕೆಂದರೆ ಕಟೀಲು ದೇಗುಲದಲ್ಲಿ ಕಳೆದ ನೂರಾರು ವರ್ಷಗಳಿಂದ ಬೆಂಕಿಯ ಆಟ ಅಂದರೆ ಈ ಥರದ ಒಂದು ತೂಟೇದಾರ ಸೇವೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹೀಗಿದ್ದರೂ ಕೂಡ ಇದುವರೆಗೂ ಕೂಡ ಇಷ್ಟು ವರ್ಷದಿಂದ 100 ವರ್ಷಗಳಿಂದ ಇದು ನಡೀತಾ ಬಂದರೂ ಕೂಡ ಇದುವರೆಗೂ ಒಂದೇ ಒಂದು ಬೆಂಕಿಯ ಅನಾಹುತ ಸಂಭವಿಸಿಲ್ಲ. ಇಲ್ಲಿ ಭಕ್ತಾದಿಗಳು ಮೈ ಮೇಲೆ ಗಾಯಗಳು ಉಂಟಾದಂತಹ ಉದಾಹರಣೆ ಕೂಡ ಇಲ್ಲ. ಇದು ಬಹಳ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ. ಯಾಕೆಂದರೆ ಇವತ್ತು ಒಂದು 2-3 ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ಗಳನ್ನು ಹಾಕಿದಾಗ ತುಂಬ ಜನ ಕೇಳ್ತಾ ಇದ್ರು, ಏನಿದು ಅರ್ಥ ಆಗಲ್ವಾ, ಅರ್ಥ ಆಗ್ತಾ ಇಲ್ಲ, ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳಿ, ಮತ್ತು ಅವರಿಗೆ ಗಾಯ ಆಗೋದಿಲ್ವಾ ಅಂತ ಹೇಳಿ. ಸೊ ನಾವು ಗಮನಿಸಬೇಕಾದಂತಹ ಭಾಳ ಪ್ರಮುಖ ಅಂಶ ಇದು. ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದರೂ ಕೂಡ ಗಾಯ ಆಗುವಂಥದ್ದಿರಲಿ ಅಥವಾ ಬೆಂಕಿ ಅನಾಹುತ ಇದು ಯಾವುದು ಕೂಡ ಸಂಭವಿಸಿಲ್ಲ. ಎರಡು ಗ್ರಾಮಗಳ ನಡುವಿನ ಜನರ ನಡುವೆ ನಡೆಯುವಂತಹ ಒಂದು ತೂಟೇದಾರ ಸೇವೆಗಿದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಕ್ಷೇತ್ರ ಪುಣ್ಯ ಸ್ಥಳ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದೆ. ಕಟೀಲು ಶ್ರೀ ಶಕ್ತಿಯ ಪೀಠವಾಗಿದ್ದು ಪೂರ್ಣಕಾಲದಿಂದಲೂ ಕೂಡ ಮಹತ್ವ ಪಡ್ಕೊಂಡಿದೆ. ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಊರ ಮತ್ತು ಪರವೂರ ಭಕ್ತರು ಭಾಗಿಯಾಗ್ತಾರೆ. ಇಲ್ಲಿ ಈ ಒಂದು ತೂಟೇದಾರ ಸೇವೆಯಲ್ಲಿ ಮಾತ್ರ ಎರಡು ಮಾಗಣೆಗೆ ಸೇರಿದ ಅಂದರೆ ಅತ್ತೂರು ಮತ್ತು ಕೊಡತ್ತೂರು ಗ್ರಾಮಗಳ ಜನರ ನಡುವೆ ನಡೆಯುವಂತಹ ಒಂದು ಬೆಂಕಿಯ ಆಟ ಇದು.